ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪರಮ ಪೂಜ್ಯ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಎಂಬ ಗ್ರಂಥದಲ್ಲಿ ಪರಮಶಿವನು ಕೇವಲ ಮನುಷ್ಯ ವೇಷದಿಂದ ಬಂದು ರಾಜನಿಗೆ ಉಪದೇಶಿಸುವಿಕೆ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಮಹತ್ತರವಾದ ಒಂದು ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ಬಾಳಬೇಕಾಗಿದ್ದ ವಿಚಾರ ಭಾಳ ಗಹನವಾದ ವಿಚಾರ. ಇದು ಒಬ್ಬ ರಾಜನನ್ನು ಮುಂದೆ ಮಾಡಿಕೊಂಡು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಈಗ ರಾಜನ ಕಥೆ ಇಲ್ಲಿವರೆಗೂ ಹೇಳಿ ಆಯಿತು. ಆ ರಾಜ ಏನು ಮಾಡ್ತಾನೆ, ಈಗ ಪತ್ರವನ್ನು ಹೊರಡಿಸ್ತಾ ನನಗೆ ಸರಿಯಾದ ಉಪದೇಶವನ್ನು ಮಾಡಿದ್ದೆ ಆದರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಅಂಥವ್ರಿಗೆ ಕೊಡ್ತೀನಿ, ಆ ಉಪದೇಶ ಸರಿ ಇರಲಿಲ್ಲ ಅಂದರೆ ಅವರನ್ನು ಜೈಲಿಗೆ ಹಾಕ್ತೀನಿ, ಅವ್ರನ್ನ ದಂಡಿಸ್ತೀನಿ ಅಂತ ಕೂಡ ಪತ್ರ ವ್ಯವಹಾರವನ್ನು ಮಾಡಿದ್ದ. ಈ ಪತ್ರ ಅನೇಕರಿಗೆ ತಲುಪಿತು ಎಲ್ಲ ರಾಜ್ಯಗಳಲ್ಲಿ. ಆಗ ದೇಶ ಅಂತ ವಿಂಗಡಣೆ ಆಗಿತ್ತು. ಈಗ ಒಟ್ಟಾರೆ ಒಂದು ದೇಶ ಅನೇಕ ರಾಜ್ಯಗಳಿದೆ. ಈಗ ಆಗ ಕೇರಳವೇ ಒಂದು ದೇಶ, ಕರ್ನಾಟಕವೇ ಒಂದು ದೇಶ, ಈ ರೀತಿಯಲ್ಲಿ ಒಂದೊಂದು ರಾಜ್ಯವಾಗ ಒಂದೊಂದು ದೇಶ ಅನ್ನಿಸ್ಕೊಂಡು ರಾಜ್ಯಭಾರ ಮಾಡ್ತಿದ್ರು. ಈಗ ಎಲ್ಲ ಒಟ್ಟಾರೆಯಾಗಿ ಒಂದು ದೇಶ ಮಾಡಿ ಭಾರತವನ್ನು ಅವೆಲ್ಲ ಆಗ ದೇಶ ಅನ್ನಿಸ್ಕೊಂಡಿದ್ದಾವೆಲ್ಲನೇ ಈಗ ರಾಜ್ಯಗಳಾಗಿ ಮಾಡಿದ್ದಾರೆ. ಆಗ ಆಯಾ ದೇಶಗಳಿಗೆ ಪತ್ರ ಹೋಗಿ ತಲುಪ್ತು. ಅಲ್ಲಿದ್ದವರ ಪಂಡಿತರು, ವಿದ್ವಾಂಸರು, ಗುರುಗಳು ಅನ್ಸ್ಕೊಂಡಿದ್ದವರೆಲ್ಲ ಏನು ಮಾಡಿದ್ರು, ಪತ್ರವನ್ನು ನೋಡಿ ಒಬ್ರಿಗೊಬ್ರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ, ಸುಬ್ಬಾಶಾಸ್ತ್ರಿಗಳೇ, ನಮ್ಮ ದೇಶಾಧಿಪತಿಗಳಾದ ವಿಶ್ವೇಶ್ವರ ಪ್ರಭುಗಳು ಬರೆದು ಕಳುಹಿಸಿರುವ ಲಿಖಿತವನ್ನು ನೋಡಿದ್ದೀರಾ? ಈಗೋ ಈ ಪತ್ರವನ್ನು ಓದಿ ನೋಡಿರಿ. ಆ ರಾಜನ ವಿಷಯವನ್ನು ಯೋಚಿಸಿ ನೋಡಿದರೆ ಈತನು ಹುಚ್ಚು ದೊರೆ ಎಂಬುದಾಗಿ ತೋರುತ್ತದೆ. ತನಗೆ ಯಾರಾದರೂ ಉಪದೇಶ ಮಾಡಿದ ಮಾತ್ರದಿಂದಲೇ ತನ್ನ ರಾಜ್ಯದಲ್ಲಿ ಅರ್ಧವನ್ನು ಕೊಡುತ್ತೇನೆಂದು, ಹಾಗೆ ಸರಿಯಾಗಿ ಉಪದೇಶ ಮಾಡದೆ ಹೋದರೆ ಅಂಥವರನ್ನು ಶಿಕ್ಷೆ ಮಾಡುವನೆಂದು ಬರೆದು ಎಲ್ಲ ದೇಶಗಳಿಗೂ ಕಳುಹಿಸಿರುತ್ತಾನೆ. ಈಗ ಆ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿಯೇ ವಿಶ್ವೇಶ್ವರ ಎಂಬ ರಾಜ ಏನಿದ್ದಾನಲ್ಲ, ಅವನ ದೇಶದಲ್ಲೇ ಇರ್ತಕ್ಕಂಥ ವಿದ್ವಾಂಸರುಗಳು ಮಾತಾಡ್ಕೊಳ್ತಾ ಇದ್ದಾರೆ. ಏನಂತ, ಸುಬ್ಬಾಶಾಸ್ತ್ರಿಗಳೇ ನೋಡಿ, ನಮ್ಮ ದೇಶದ ರಾಜ ಮಾಡಿರೋ ಕೆಲಸವನ್ನು ಕೇವಲ ಉಪದೇಶ ಮಾಡಿದ ಮಾತ್ರಕ್ಕೇ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದಾನೆ, ಇಲ್ಲ ಅಂದರೆ ಹಿಡಿದು ಅವ್ರನ್ನೆಲ್ಲ ಶಿಕ್ಷೆಗೆ ಒಳಪಡಿಸ್ತೀನಿ ಅಂತ ಹೇಳಿದ್ದಾನೆ. ಇದು ಸರಿನಾ ಅಂತ ಇಲ್ಲಿ ಹೇಳ್ತಾ ಮಾತಾಡ್ತಾ ಇದ್ದಾರೆ. ಇದು ಎಲ್ಲರೂ ಕೂಡ ಮಾತಾಡ್ತಕ್ಕಂಥ ಮಾತೆ. ಈಗ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಆಜ್ಞೆಯನ್ನು ಹೊರಡಿಸಿದ್ರೆ, ಒಂದು ಮಾತನ್ನು ಹೇಳಿದ್ರೆ, ಆ ಮಾತನ್ನು ಕುರಿತು ಅನೇಕ ರೀತಿಯಲ್ಲಿ ನಾವು ತರ್ಕ ಮಾಡುವುದು ಉಂಟು. ಇದೇ ರೀತಿಯಲ್ಲಿ ಆಗಲೂ ಕೂಡ ನಡೀತು. ನನ್ನಲ್ಲಿ ತಾರಕ ಮಂತ್ರವೆಂಬುದು ಪ್ರಸಿದ್ಧಿ ಹೊಂದಿರುವ ಶ್ರೀರಾಮ ಮಂತ್ರವಿದೆ. ಈ ಮಹಾಮಂತ್ರವನ್ನು ಆತನಿಗೆ ಉಪದೇಶ ಮಾಡಿ ಅರ್ಧ ರಾಜ್ಯವನ್ನು ಪಡೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಪ್ರಯಾಣ ಬೆಳೆಸಿ ಆ ರಾಜನ ಪಟ್ಟಣವನ್ನು ತಲುಪಿದನು. ಅನೇಕರು ಏನು ಮಾಡಿದ್ರು, ನನ್ನ ಹತ್ರ ಆ ಮಂತ್ರ ಇದೆ, ಈ ಮಂತ್ರ ಇದೆ ಅಂತ, ನನ್ನ ಹತ್ರ ರಾಮ ತಾರಕ ಮಂತ್ರ ಇದೆ, ಅದನ್ನು ಉಪದೇಶ ಮಾಡಿ ಅರ್ಧ ರಾಜ್ಯ ಗಿಟ್ಟಿಸ್ಕೊಬತ್ತೀನಿ ಅಂತ ಒಬ್ಬನು ಹೊರಟ. ಮತ್ತೊಂದು ದೇಶದಿಂದ ಅನೇಕರಿಗೆ ಗುರುವಾಗಿದ್ದ ಒಬ್ಬಾತನು ಈ ರಾಜನ ಲಿಖಿತವನ್ನು ನೋಡಿ ಮುಗುಳ್ನಗೆ ನಕ್ಕು, ಇಂತಹ ಹುಚ್ಚು ದೊರೆಯೂ ಕೂಡ ಈ ಲೋಕದಲ್ಲಿದ್ದಾನೆಯೇ ಎಂದು ತನ್ನಲ್ಲಿ ತಾನೇ ಆಲೋಚಿಸಿ ತಲೆದೂಗಿ ನನ್ನಲ್ಲಿರುವ ರಾಜಯೋಗ ಮಂತ್ರವೆಂಬ ಸೋಹಂ ಮಂತ್ರವನ್ನು ರಾಜನಿಗೆ ಉಪದೇಶಿಸಿ ಬರುವೆನೆಂದು ಮನಸ್ಸಿನಲ್ಲಿ ನೆನೆಸಿ ತನ್ನ ಶಿಷ್ಯವರ್ಗ ಸಹಿತ ರಾಜನ ಪಟ್ಟಣವನ್ನು ಕುರಿತು ಹೊರಟನು. ಇವನಿಗಿಂತ ಮೇಲ್ಪಟ್ಟ ಇನ್ನೊಬ್ಬನಿರ್ತಾನೆ, ಇಂಥ ಹುಚ್ಚು ದೊರೆಗಳು ಇದ್ದಾರಾ ಅಂತ ಮನಸ್ಸಿನಲ್ಲಿ ನಕ್ಕು ಇವನಿಗೆ ಸರಿಯಾದ ರೀತಿಯಲ್ಲಿ ನನ್ನಲ್ಲಿರ್ತಕ್ಕಂಥ ರಾಜಯೋಗವೆಂಬ ಸೋಹಂ ಮಂತ್ರವನ್ನು ಉಪದೇಶ ಮಾಡಿಬಿಡ್ತೀನಿ, ಇವನಿಗೆ ಅರ್ಧ ರಾಜ್ಯವನ್ನು ಪಡ್ಕೊಂಡು ಬರ್ತೀನಿ ಅಂತೇಳಿ ತನ್ನ ಶಿಷ್ಯರ ಸಮೇತ ಹೊರಟನಂತೆ. ಅಂದರೆ ರಾಮ ಮಂತ್ರ ತಾರಕ ಮಂತ್ರ ಇದೇ ದೊಡ್ಡದು ಅಂತ ಈತ ಹೊರಟಿದ್ದಾನೆ, ಸೋಹಂ ಮಂತ್ರ ದೊಡ್ಡದು ಅಂತ ಆತ ಹೊರಟಿದ್ದಾನೆ. ನೋಡೋಣ ಮುಂದೆ ಏನಾಗುತ್ತೆ. ಇದೇ ರೀತಿಯಲ್ಲಿ ಅನೇಕ ದೇಶಗಳಿಂದ ಅನೇಕ ವಿಧವಾದ ಗುರುಗಳು ಹೊರಟು ರಾಜಧಾನಿಗೆ ಬಂದು ಸೇರಿದರು. ಆ ರಾಜನ ಸಮೀಪವನ್ನು ಸೇರಿ ಆತನ ಮೂಲಕ ಇವರೆಲ್ಲರೂ ಶಿಕ್ಷೆಯನ್ನು ಅನುಭವಿಸಬೇಕೆಂದು ಅವರೆಲ್ಲರಿಗೂ ಕರ್ಮವಿರುವುದರಿಂದ ಆ ಕರ್ಮವೆಂಬುದು ಅವರನ್ನು ರಾಜನ ಸಮೀಪಕ್ಕೆ ಸೆಳೆದುಕೊಂಡು ಹೋಗಿ ನಿಲ್ಲಿಸುವುದಾಗಿದೆ. ರಾಜನ ಪ್ರಾರಬ್ಧ ಏನಿರೋದು, ಪರಮಾತ್ಮನೇ ಬಂದು ಗುರುವಾಗಿ ಉಪದೇಶ ಮಾಡಬೇಕು ಅಂತ ರಾಜನ ಪ್ರಾರಬ್ಧ ಇರೋದು. ಆದರೆ ಈಗ ಬಂದಿರತಕ್ಕಂಥ ಪಂಡಿತರು, ವಿದ್ಯಾವಂತರುಗಳು, ರಾಜಗುರುಗಳು, ಇವ್ರ ಪ್ರಾರಬ್ಧ ಏನಿದೆ ಗೊತ್ತಾ? ನಾನು ರಾಜನಿಗೆ ಉಪದೇಶ ಮಾಡ್ತೀನಿ ಅಂತ ಹೋಗಿ ರಾಜನ ಕೈಲಿ ಶಿಕ್ಷೆಗೆ ಒಳಗಾಗಬೇಕು ಅಂತ ಅವ್ರ ಪ್ರಾರಬ್ಧ ಕರ್ಮ ಇರೋದು. ಅದು ಅವರನ್ನು ಈ ರೀತಿಯಲ್ಲಿ
ಬಾ ನಾನು ಉಪದೇಶ ಮಾಡ್ತೀನಿ, ರಾಜ್ಯ ಪಡ್ಕೊಬತ್ತೀನಿ ಅನ್ನೋ ಆಸೆಯನ್ನು ಹುಟ್ಟಿಸಿ ಇವ್ರನ್ನ ಕರ್ಕೊಂಡೋಗಿದೆ. ನೋಡಿ, ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ಯಾವ ರೀತಿಯಲ್ಲಿ ಯಾರ್ಯಾರನ್ನ ಹೆಂಗೆ ಕರ್ಕೊ ಹೋಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ನಮ್ಮ ಪ್ರಾರಬ್ಧ ಕರ್ಮಗಳು ದಿನನಿತ್ಯ ಆಲೋಚನೆ ಮಾಡಿದ್ರೆ ಹೆಂಗಿದೆ, ನಮಗೆ ಸಂಬಂಧವೇ ಇಲ್ಲದೆ ಯಾವುದೇ ವ್ಯವಹಾರಕ್ಕೆ ಕೈ ಹಾಕಿ ನಾವು ಅದನ್ನು ಪಡೆಯುವ ರೀತಿಯನ್ನು ಮಾಡ್ತದೆ. ಈ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ನಡೀತಾ ಇರ್ತದೆ. ಈಗ ಇವರೆಲ್ಲ ಹೋದರು, ರಾಜನ ಮುಂದಕ್ಕೆ ಇವರೆಲ್ಲ ಹೋಗಿ ನಿಲ್ಲಿಸಿದ್ರು. ಇವರು ಪ್ರಾರಬ್ಧ ಕರ್ಮ ಅದು. ಈ ರಾಜನು ಪೂರ್ವಜನ್ಮದಲ್ಲಿ ಯೋಗಿಯಾಗಿದ್ದನು. ಪೂರ್ವಜನ್ಮ ಕರ್ಮ ವಿಶೇಷ ವಿರೋಣದರಿಂದ ಯೋಗ ಭ್ರಷ್ಟನಾಗಿ ರಾಜನಾಗಿ ಹುಟ್ಟಬೇಕಾಗಿ ಬಂದಿತು. ಈ ದೊರೆಯು ಯೋಗ ಜನ್ಮವನ್ನು ಪಡೆಯುವುದಕ್ಕೆ ಮೊದಲೇ ಶ್ರೀರಾಮ ತಾರಕ ಮಂತ್ರ, ಸೋಹಂ ಮಂತ್ರ ಮೊದಲಾದವುಗಳನ್ನು ಜಪಿಸಿ ಆ ಜಪವು ಪರಿಪಕ್ವವಾದ ತರುವಾಯ ಅದಕ್ಕೆ ಮೇಲ್ಮೆಟ್ಟಿಲಾದ ಯೋಗವನ್ನು ಆತನು ಹೋಗಿ ನೆಲೆಸಿರುವುದರಿಂದಲೂ ಮತ್ತು ಈ ಮಂತ್ರಗಳೆಲ್ಲವೂ ಯೋಗಕ್ಕಿಂತಲೂ ಕೆಳಗಿನ ಮೆಟ್ಟಿಲಾಗಿರುವುದರಿಂದಲೂ ತನಗೆ ಉಪದೇಶ ಮಾಡುವುದಕ್ಕೆ ಬಂದಿರುವವರೆಲ್ಲರನ್ನೂ ಕ್ಷಣ ಮಾತ್ರದಲ್ಲೇ ಜಯಿಸಿ ಅವರಿಗೆ ಕಾರಾಗೃಹ ವಾಸವನ್ನು ವಿಧಿಸಿದನು. ಯೋಗಿಗಳಾದವರು ಮನಸ್ಸನ್ನು ಜಯಿಸಿದವರಾಗಿರುವುದರಿಂದ ಇಷ್ಟು ದೊಡ್ಡ ಮಹಿಮೆಯನ್ನುಳ್ಳ ಮಂತ್ರವಾಗಿದ್ದಾಗ್ಯೂ ಯೋಗಿಗಳಿಗೆ ಅವುಗಳಿಂದ ಯಾವ ಪ್ರಯೋಜನವೂ ದೊರಕದು. ಇವರೆಲ್ಲ ಮಂತ್ರವನ್ನು ಪಡ್ಕೊಂಡಿದ್ದಾರೆ, ಇನ್ನೂ ಜಪಿಸ್ತಾ ಇದ್ದಾರೆ, ಆದರೆ ಅವರು ಸಿದ್ಧಿಯನ್ನೇನು ಪಡೆದಿಲ್ಲ. ಆದರೆ ರಾಜನಾದರೂ ಬಹುಜನ್ಮಗಳಲ್ಲಿ ಭಕ್ತಿ ಮಾಡಿದ, ನಿಷ್ಕಾಮ ಕರ್ಮ ಮಾಡಿದ, ಭಕ್ತಿ ಮಾಡಿದ, ಧ್ಯಾನ ಮಾಡಿದ, ಧ್ಯಾನದಲ್ಲಿ ಏನು ಮಾಡಿದ, ಮಂತ್ರ ಜಪಗಳನ್ನ ಮಾಡಿದ್ದ, ರಾಮ ಮಂತ್ರ, ಸೋಹಂ ಮಂತ್ರ ಎಲ್ಲವನ್ನು ಜಪಿಸಿ ಪಕ್ವ ಮಾಡ್ಕೊಂಡಿದ್ದ. ಅದಾದ ಮೇಲ್ಮೆಟ್ಟಿಲು ಯಾವುದು? ಯೋಗ. ಯೋಗವನ್ನು ಸಾಧಿಸಿ ಕಿಂಚಿತ್ತು ಕರ್ಮಶೇಷ ಉಳಿದಿತ್ತು ಅಷ್ಟೇ. ಅಂಥ ಮಹಾನ್ ಯೋಗಿ ಕೇವಲ ಇನ್ನೂ ಮಂತ್ರ ಜಪ ಸಾಧನೆಯಲ್ಲಿಯೇ ತೊಡಗಿಕೊಂಡಿರ್ತಕ್ಕಂಥ ಇವರಿಂದ ಉಪದೇಶವನ್ನು ಪಡೆಯಷ್ಟು ಕೀಳು ಮಟ್ಟದಲ್ಲಿ ಏನಾತ ಇರುವುದಿಲ್ಲ. ಇವರು ರಾಜನಿಗೆ ಉಪದೇಶ ಮಾಡುವಷ್ಟು ಮೇಲ್ಮೆಯನ್ನು ಅವರು ಸಾಧಿಸಿರೋದಿಲ್ಲ. ಅವನೇನು ಮಾಡ್ದ, ಇವರು ಉಪದೇಶವನ್ನು ಪ್ರಶ್ನೆ ಮಾಡಿ ಅವರಿಂದ ಸರಿಯಾದ ಉತ್ತರ ಬರೆದಿದ್ದಾಗ ಹಿಡಿದು ಎಲ್ಲರನ್ನೂ ಜೈಲಿಗೆ ಹಾಕ್ತ. ಇದು ಅವ್ರ ಪ್ರಾರಬ್ಧ ಕರ್ಮವೂ ಕೂಡ ಹಾಗೇ ಇತ್ತು. ಯಾರ್ದು? ಈ ಬಂದಿದಂಥ ಪಂಡಿತರುಗಳದು. ಸಾವಿರಾರು ಅಂದರೆ ಲೆಕ್ಕವಿಲ್ಲದಷ್ಟು ಕೋರಿಕೆಗಳನ್ನು ನೆನೆಸುವ ಮನಸ್ಸನ್ನು ಒಂದು ಮಾರ್ಗದಲ್ಲಿ ತಂದು ನಿಲ್ಲಿಸುವುದಕ್ಕಾಗಿಯೇ ಹಿಂದೆ ಹೇಳಿದ ಶ್ರೀರಾಮ ತಾರಕ ಮಂತ್ರವನ್ನಾಗಲಿ, ಸೋಹಂ ಮಂತ್ರಗಳನ್ನಾಗಲಿ, ಪಂಚಾಕ್ಷರಿ ಮಂತ್ರವನ್ನಾಗಲಿ ಜಪ ಮಾಡಬೇಕು. ಈ ರೀತಿಯಾಗಿ ಜಪವನ್ನು ಮಾಡುತ್ತಾ ಬಂದದ್ದೇ ಆದರೆ ಮನಸ್ಸು ಅತ್ತಿತ್ತ ಕದಲದೆ ಒಂದೇ ಸ್ಥಳದಲ್ಲಿ ನಿಲ್ಲುತ್ತದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸಾವಿರಾರು ಲೆಕ್ಕವಿಲ್ಲದಷ್ಟು ಕೋರಿಕೆಗಳನ್ನ ನೆನೆಸ್ತಾ ಇರ್ತದಲ್ಲ ಮನಸ್ಸು, ಇದನ್ನು ಒಂದು ಮಾರ್ಗದಲ್ಲಿ ತಗೊಬಂದು ನಿಲ್ಲಿಸೋದಕ್ಕೋಸ್ಕರ ಈ ಮಂತ್ರಗಳಿರೋದು. ಆ ಮಂತ್ರದಲ್ಲೇ ಲಕ್ಷ್ಯ ಇಟ್ಟು ಮಂತ್ರ ಜಪ ಮಾಡ್ತಾ ಇದ್ರೆ ಏನಾಗುತ್ತೆ, ಮನಸ್ಸು ತಿರುಗಾಡುವುದನ್ನು ನಿಲ್ಲಿಸಿ ಮಂತ್ರದಲ್ಲಿ ತಲ್ಲೀನವಾಗುತ್ತೆ. ಅದನ್ನು ಮಾಡೋದಕ್ಕೋಸ್ಕರ, ಈ ಕಾರ್ಯ ಸಾಧಿಸೋದಕ್ಕೋಸ್ಕರನೇ ಸೋಹಂ ಮಂತ್ರವಾಗಲಿ, ರಾಮ ಮಂತ್ರವಾಗಲಿ ಇರ್ತಕ್ಕಂಥದ್ದು, ಪಂಚಾಕ್ಷರಿ ಮಂತ್ರ ಯಾವುದೇ ಆಗ್ಬೋದು. ಆದರೆ ಮನಸ್ಸು ಅತ್ತಿತ್ತ ಕದಲದಲ್ಲೇ ಒಂದು ಸ್ಥಳದಲ್ಲಿ ಈ ಮಂತ್ರ ಜಪದಿಂದ ನಿಲ್ಲುತ್ತೆ. ಆ ಬಳಿಕ ಆ ಒಂದು ಸ್ಥಾನವೂ ಇಲ್ಲದೆ ನಶಿಸಿ ಹೋಗುತ್ತದೆ. ಯಾವಾಗ ಇದೇ ಮಂತ್ರದಲ್ಲಿ ತಲ್ಲೀನವಾಗುತ್ತೋ ಕೊನೆಗೇನಾಗುತ್ತೆ, ಆ ಸ್ಥಾನವೂ ಕೂಡ ಇಲ್ಲದೆ ಮನಸ್ಸು ನಶಿಸಿ ಹೋಗುತ್ತೆ. ಇದು ಮಂತ್ರ ಜಪದ ಸಾಧನೆಯ ಫಲ. ಮನಸ್ಸನ್ನು ಒಂದು ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ ಹಿಂದೆ ಹೇಳಿದ ಮಂತ್ರವನ್ನು ಜಪ ಮಾಡುತ್ತಾ ಬರಬರಲು ಆ ಒಂದು ಸ್ಥಾನವು ಕಣ್ಮರೆಯಾಗುತ್ತದೆ. ಹಾಗೆ ಮಾಯವಾಗುವ ಸ್ಥಿತಿಯೇ ಶ್ರೇಷ್ಠವಾದ ಪದವಿ. ಮನಸ್ಸು ಇಲ್ಲದಂತೆ ಮಾಯವಾಗುವ ಸ್ಥಿತಿ ಇದೆಯಲ್ಲ, ಇದು ಶ್ರೇಷ್ಠ ಪದವಿ. ರಾಜನಾಗಿ ಅವತರಿಸಿದ ಯೋಗಿಗೆ ಯೋಗಕ್ಕಿಂತಲೂ ಮೇಲ್ಮೆಟ್ಟಿಲಿನಲ್ಲಿರುವ ಜ್ಞಾನಿಯು ಬಂದು ಉಪದೇಶವನ್ನು ಮಾಡಬೇಕು. ಈಗ ರಾಜನಿಗೆ ಉಪದೇಶ ಮಾಡಬೇಕಾದ್ರೆ ಯಾರು ಮಾಡಬೇಕು? ರಾಜ ಈಗ ದೊಡ್ಡವನು, ಬಹುದೊಡ್ಡವನು, ಯೋಗಿ ಅವನು. ಅವನಿಗೆ ಉಪದೇಶ ಮಾಡಬೇಕಾದ್ರೆ ಈಗ ಅವನಿಗಿಂತ ಮೇಲ್ಮೆಟ್ಟಲನ್ನು ಸಾಧಿಸಿದ ಜ್ಞಾನಿ ಬರಬೇಕು ಉಪದೇಶ ಮಾಡಲಿಕ್ಕೆ. ಇವರಿನ್ನೂ ಮಂತ್ರ ಜಪ ಮಾಡ್ತಾ ಇರೋರು, ಇವರಿನ್ನೂ ಮಂತ್ರವನ್ನು ಪೂರ್ತಿ ಸಿದ್ಧಿ ಮಾಡ್ಕೊಂಡವರಲ್ಲ. ಇನ್ನು ಯೋಗ ಸಾಧನೆಗಂತೂ ಓದವರೇ ಅಲ್ಲ ಇವ್ರು ಯಾರು. ರಾಜ್ಯದ ಆಸೆಗೆ ಬಲಿ ಬಿದ್ದು ಬಂದವ್ರೆ. ಇವನು ರಾಜ್ಯವನ್ನು ತಿರಸ್ಕಾರ ಮಾಡುವ ಮನಸ್ಸಿನವನಾಗಿದ್ದಾನೆ. ಈಗ ರಾಜನಿಗೆ ಉಪದೇಶ ಮಾಡೋಕ್ಕೆ ಯಾರು ಬರಬೇಕು? ಒಬ್ಬ ಜ್ಞಾನಿನೇ ಬರಬೇಕು. ಹಾಗಿಲ್ಲವಾದರೆ ಸಾಕ್ಷಾತ್ ಈಶ್ವರನೇ ಗುರು ರೂಪದಿಂದ ಬಂದು ಉಪದೇಶಿಸಬೇಕು. ಆದುದರಿಂದಲೇ ಈ ಮುಂದೆ ಈಶ್ವರನೇ ಗುರುವಾಗಿ ಬಂದು ರಾಜನಿಗೆ ಉಪದೇಶವನ್ನು ಮಾಡುವನು. ನೋಡಿ, ಇಲ್ಲಿ ಎಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬರಬೇಕು ಅಂತ. ಒಬ್ಬ ರಾಜ, ಅವನು ರಾಜ್ಯವನ್ನು ತೊರೆಯೋದಕ್ಕೆ ತಯಾರಾಗಿದ್ದಾನೆ.
ಆದರೆ ನಾನು ಉಪದೇಶ ಮಾಡ್ತೀನಿ ಅಂತ ಬಂದಿರೋರೆಲ್ಲ ರಾಜ್ಯವನ್ನು ಗಳಿಸ್ಕೊಳ್ಳಿಕ್ಕೆ ಆಸೆ ಪಟ್ಟು ಬಂದಿದ್ದಾರೆ. ಇದು ಗುರುವಾದವನಲ್ಲಿ ಇರಬೇಕಾದ ಲಕ್ಷಣವ. ಉಪದೇಶ ಮಾಡಿಬಿಟ್ಟು ನಾನು ರಾಜ್ಯ ಗಿಟ್ಟಿಸ್ಕೋಬೇಕು ಅಂದಿರೋ ಗುರುಗಳಲ್ಲಿ ಈ ರಾಜ್ಯದಲ್ಲಿ ಸುಖವಿಲ್ಲ, ಇದನ್ನು ನಾನು ಕಳೆದಾಕಿ ಉದ್ಧಾರ ಮಾರ್ಗದ ಉಪದೇಶ ಪಡಿಬೇಕು ಅನ್ನೋ ರಾಜನಲ್ಲಿ. ಅದರಿಂದ ಅವರು ಶಿಕ್ಷೆಗೆ ಒಳಗಾದರು. ಅವ್ರ ಪ್ರಾರಬ್ಧ ಕರ್ಮವೂ ಕೂಡ ಹಾಗೇ ಇತ್ತು. ಏನಂತ, ಇವರು ಈ ಆಸೆಗೆ ಬಲಿ ಬಿದ್ದು ಇಲ್ಲಿ ಶಿಕ್ಷೆಗೆ ಒಳಗಾಗಬೇಕು ಅಂತ ಅವ್ರ ಪ್ರಾರಬ್ಧ ಕರ್ಮ ಇತ್ತು. ಪರಮಾತ್ಮನೇ ಬಂದು ಉಪದೇಶ ಮಾಡಬೇಕು ಅಂತ ಈತನ ಪ್ರಾರಬ್ಧ ಇತ್ತು. ಈಗ ಇವೆರಡು ಘಟಿಸ್ತದೆ. ಈ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ಮತ್ತಷ್ಟು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.